ಸುರತ್ಕಲ್ ಎನ್ಐಟಿಕೆ ಬಳಿ ವಿವಾದದ ಟೋಲ್ ಗೇಟ್ ಕಳೆದ ಹಲವು ವರ್ಷಗಳಿಂದ ಕಾರ್ಯಾಚರಣೆ ನಡೆಸಿದ್ದು ಸದ್ಯದಲ್ಲೇ ಎತ್ತಂಗಡಿಯಾಗುವುದು ನಿಶ್ಚಿತ ಎಂದು ಕೆಪಿಸಿಸಿ ಸಂಯೋಜಕಿ ಪ್ರತಿಭಾ ಕುಳಾಯಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಅದೆಷ್ಟೋ ಬಾರಿ ದಿನಾಂಕ ನಿಗದಿಪಡಿಸಿ ಟೋಲ್ ತೆರವುಗೊಳಿಸುವುದಾಗಿ ಘೋಷಣೆ ಮಾಡಿದ್ರು. ಇದುವರೆಗೂ ಟೋಲ್ ಮುಚ್ಚಲು ಅವರಿಂದ ಸಾಧ್ಯವಾಗಿಲ್ಲ. ಹಾಗಾಗಿ ನೂರಾರು ಸಮಾನ ಮನಸ್ಕ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಜೊತೆ ಸೇರಿ ಸ್ಥಾಪಿಸಿರುವಂತಹ ಟೋಲ್ ಗೇಟ್ ವಿರೋಧಿ ಸಮಿತಿ ನಡೆಸಿರುವ ಹೋರಾಟಕ್ಕೆ ಸದ್ಯದಲ್ಲೇ ಗೆಲುವು ಸಿಗಲಿದ್ದು ಕೆಲವೇ ಸಮಯದಲ್ಲಿ ಟೋಲ್ ಅಲ್ಲಿಂದ ಎತ್ತಂಗಡಿ ಆಗುವುದು ನಿಶ್ಚಿತ ಎಂದರು. ಸದ್ಯ 31ಕ್ಕೂ ಹೆಚ್ಚು ಮಂದಿ ಕಾರ್ಮಿಕರು ಅಲ್ಲಿ ಕೆಲಸ ಮಾಡುತ್ತಿದ್ದು ಟೋಲ್ ತೆರವುಗೊಂಡ್ರೆ ಅವರ ಕುಟುಂಬದ ಜೀವನ ನಿರ್ವಹಣೆಗೆ ಕಷ್ಟವಾಗಲಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಉದ್ಯೋಗ ನೀಡುವ ಭರವಸೆಯನ್ನ ನಾನು ನೀಡುತ್ತೇನೆ. ಅವರ ವಿದ್ಯಾರ್ಹತೆ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉದ್ಯೋಗ ನೀಡಲು ಈಗಾಗಲೇ ವಿವಿಧ ಕಂಪನಿಗಳು ಮತ್ತು ಉದ್ಯಮಿಗಳ ಜೊತೆ ಚರ್ಚಿಸಿದ್ದೇನೆ ಎಂದರು. ತುಂಬ ಸಲ ಪ್ರತಿಭಟನೆಗಳು ಆಗಿ ಇದಕ್ಕೆ ಒಂದು ಟೋಲ್ ಸಮಿತಿ ರಚಿಸಿ ಟೋಲ್ ಸಮಿತಿಯವರು ಒಳ್ಳೆಯ ರೀತಿಯಲ್ಲಿ ಜನರಿಗೆ ಸುರತ್ಕಲ್ಲಿಂದ ಒಂದು ಟೋಲ್ ಹೋಗಬೇಕು ಎನ್ನುವ ದೃಷ್ಟಿಯಲ್ಲಿ ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ. ನಮ್ಮ ನಳಿನ್ ಕುಮಾರ್ ಕಟೀಲ್ ಆಗಲಿ, ಗಡ್ಕರಿ ಆಗಲಿ ಎಷ್ಟೋ ಸಲ ನಮಗೆ ಹಲವಾರು ಡೇಟ್ಗಳನ್ನು ಕೊಟ್ಟಿದ್ದಾರೆ, ಟೋಲನ್ನು ತೆಗಿತೇವೆ ಅಂತ ಹೇಳಿ. ಬಟ್ ಇಲ್ಲಿವರೆಗೆ ಅವರು ತೆಗಿಲಿಲ್ಲ. ಈ ಸಲ ಏನೋ ಒಂದು ಭರವಸೆ ಇದೆ. ಯಾಕೆಂದರೆ ಮೊನ್ನೆಷ್ಟೇ ಲಿಂಗೇಗೌಡರು ಹೈವೇ ಅಥಾರಿಟಿಯವರು ಬಂದು ಅಲ್ಲಿ ಪ್ರತಿಭಟನೆ ಆಗುವ ಜಾಗದಲ್ಲಿ ಬಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಇನ್ನು 1 ತಿಂಗಳಲ್ಲಿ ಟೋಲನ್ನು ತೆಗೀತಾರೆ ಅಂತ ಹೇಳಿ. ತೆಗೆದ್ರೆ ಸಂತೋಷ, ತೆಗಿಲಿಲ್ಲ ಅಂತಾದರೆ ಈಗಾಗಲೇ ಮುನೀರ್ ಕಾಟಿಪಳ್ಳ ಅವರು ಮೊನ್ನೆ ಅವರ ನಿರ್ಣಯವನ್ನು ನೀಡಿದ್ದಾರೆ. 1 ತಿಂಗಳಲ್ಲಿ ಟೋಲ್ ತೆಗಿಲಿಲ್ಲ ಅಂತಾದರೆ ಜನಸಾಮಾನ್ಯರು ಜನರು ಎಲ್ಲ ಸೇರಿ ಅದನ್ನು ತೆಗಿತಾರೆ ಅಂತ ಹೇಳಿ. ಇಲ್ಲಿ ಇವಾಗ ಉದ್ಭವ ಆಗುವಂಥ ಪ್ರಶ್ನೆ ಏನಂದರೆ, ಅಲ್ಲಿ ನಮ್ಮ ಊರಿನ ಎಷ್ಟೋ ಯುವಕರು ಯುವತಿಯರು ಈ ಟೋಲಲ್ಲಿ ಕೆಲಸಕ್ಕಿದ್ದಾರೆ. ಈಗ ಆಲ್ಮೋಸ್ಟ್ 7 ಇಯರ್ಸಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲ ನಿರುದ್ಯೋಗಿಗಳು ಆಗ್ತಾರೆ ಈ ಟೋಲ್ ಹೋದ ಸಂದರ್ಭದಲ್ಲಿ. ಟೋಲ್ ಹೋಗಲೇಬೇಕು, ಆದರೆ ಈ ಯುವಕರಿಗೆ ಎಂಪ್ಲಾಯ್ಮೆಂಟ್ ಕೊಡುವಂಥದ್ದು ಏನಿದೆ ಇದಕ್ಕೆ ನಾನು ಅವರಿಗೆ ಸ್ಪಂದಿಸ್ತೇನೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛಿಸ್ತೇನೆ. ಈಗಾಗಲೇ ಅವ್ರ ಹತ್ರ ಮಾತುಕತೆ ಮಾಡ್ತಾ ಇದ್ದೇನೆ. ಯಾಕೆಂದರೆ ಇನ್ನು ಸ್ವಲ್ಪ ದಿನದಲ್ಲಿ ಟೋಲ್ ಮುಚ್ಚಿ ಹೋಗ್ತದೆ ಮತ್ತು ಈ ಹುಡುಗರೆಲ್ಲ ಮನೆಯಲ್ಲಿರುವ ಸಾಧ್ಯತೆಗಳಿದೆ. ಅವರಿಗೆ ಬೇರೆ ಕಡೆ ಕೆಲಸ ಸಿಕ್ಕೋದು ತುಂಬ ಕಷ್ಟ ಇದೆ. ಹಾಗಾಗಿ ನಾನು ಅವರಿಗೆ ಆಶ್ವಾಸನೆಯನ್ನು ನೀಡ್ತಾ ಇದ್ದೇನೆ. ಅವರ ಕ್ವಾಲಿಫಿಕೇಷನ್ ತಕ್ಕಾಗಿ ಇವಾಗ ಅವರು ಎಷ್ಟು ದುಡಿತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ದುಡಿಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ.